ಶತಮಾನದ ಇತಿಹಾಸ ಹೊಂದಿದ್ದ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜಾಗಿರುವ ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜು ಅದೆಷ್ಟೋ ಶ್ರೇಷ್ಠ ವ್ಯಕ್ತಿಗಳನ್ನು ದೇಶಕ್ಕೆ ಕಾಣಿಕೆ ನೀಡಿದೆ. ಇಂತಹ ಸಂಸ್ಥೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ದುರದೃಷ್ಟಕರ ವಿಚಾರ. ಅಪಪ್ರಚಾರ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾಲೇಜಿನ ಪ್ರಾಂಶುಪಾಲ ಸುರೇಶ್ ಅವರು ತಿಳಿಸಿದ್ದಾರೆ. ಸಂಸ್ಥೆಗಳವರು ಅಥವಾ ಸಂಘಟನೆಯವರು ವಿದ್ಯಾರ್ಥಿಗಳಲ್ಲಿ, ಯಾಕಂದರೆ ಅವರು 16 ವರ್ಷಕ್ಕಿಂತ ಸಣ್ಣ ಮುಗ್ಧ ವಿದ್ಯಾರ್ಥಿಗಳು, ಅವರಲ್ಲಿ ಯಾವುದೇ ರೀತಿಯ ಕೆಟ್ಟ ಭಾವನೆಯನ್ನು ಕೆರಳಿಸದೆ ಇಂಥ ಯಾವುದೇ ರೀತಿಯ ಘಟನೆಗಳು ಅವರ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ನಾವು ಪೋಷಕರನ್ನು ಕರೆಸಿ, ಇಲ್ಲಿಯವರೆಗೆ ನಾವು ಹಲವಾರು ಸಣ್ಣ ಪುಟ್ಟ ಘಟನೆಗಳಾದ ಸಂದರ್ಭದಲ್ಲಿ ಪೋಷಕರನ್ನು ಕರೆಸಿ ಅವರಿಗೆ ಮಾರ್ಗದರ್ಶನ ನೀಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ನಾವು ಸಂಸ್ಥೆಯ ಒಳಗೆ ಪರಿಹರಿಸ್ತೇವೆ. ನಮ್ಮಲ್ಲಿಯೇ ಹೊರಗೆ ಕೊಂಡೋಗದಾಗೆ ಮಕ್ಕಳಲ್ಲಿಯೇ ಇಂಥದ್ದನ್ನು ಮಕ್ಕಳ ಪೋಷಕರು ಮತ್ತು ಮಕ್ಕಳಲ್ಲಿ ಅಥವಾ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಸಹಕಾರದೊಂದಿಗೆ ನಾವೆಲ್ಲವನ್ನು ನಿಭಾಯಿಸಿಕೊಂಡು ಬರ್ತೇವೆ. ಇನ್ನು ಮುಂದೆ ಎಲ್ಲ ರೀತಿಯ ನಾವು ವಿದ್ಯಾರ್ಥಿಗಳಿಗೆ ಸುರಕ್ಷತೆಯನ್ನು ನೀಡ್ತೇವೆ, ಅವರಿಗೆ ರಕ್ಷಣೆಯನ್ನು ನೀಡ್ತೇವೆ. ಮತ್ತು ಇಲ್ಲಿಯವರೆಗೆ ಹೇಗೆ ನಡೆದಿತ್ತು, ನಮ್ಮಲ್ಲಿ ಸಂಸ್ಥೆಯಲ್ಲಿ ಯಾವುದೇ ವರ್ಗದ ಜನರನ್ನು ನಾವು ನೋಡುವುದಿಲ್ಲ. ಅಲ್ಲಿ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೇ, ನಮ್ಮ ಮಕ್ಕಳಂತೇಳಿ ನಮ್ಮ ಎಲ್ಲ ಶಿಕ್ಷಕರು ಇದು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ಎಲ್ಲ ಸಮಾಜದವರಿಗೆ, ಎಲ್ಲ ಮಾಧ್ಯಮ ಮಿತ್ರದವರು ಏನಂದ್ರೆ, ಈ ಸಂಸ್ಥೆಯಲ್ಲಿ ಯಾವತ್ತಿಗೂ ಯಾವುದೇ ಜಾತಿ ಅನ್ನುವಂಥದ್ದಿಲ್ಲ, ಯಾವುದೇ ವರ್ಗ ಅನ್ನುವಂಥದ್ದಿಲ್ಲ, ಅವರ ಬಡತನ ಸೇರಿತನ ಯಾವುದೂ ಇಲ್ಲ. ನಮಗೆಲ್ಲ ವಿದ್ಯಾರ್ಥಿಗಳು ಒಂದೇ, ಎಲ್ಲ ರೀತಿಯ ಸುರಕ್ಷತೆ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಈ ಸಂಸ್ಥೆ ನಡೀತಾ ಉಂಟು, ಇನ್ನು ಮುಂದೆ ನಡೆಸ್ತೇವೆ. ಯಾವುದೇ ರೀತಿಯಲ್ಲಿ ಯಾವುದೇ ವ್ಯಕ್ತಿಗಳು ಸಂಸ್ಥೆಯ ಬಗ್ಗೆ ಜಾಲತಾಣಗಳಲ್ಲಿ ಕೆಟ್ಟ ರೀತಿಯ ಅಪಪ್ರಚಾರ ಮಾಡಿದರೆ ಖಂಡಿತವಾಗಿ ನಾವು ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಅಥವಾ ಮೊಕದ್ದಮೆಗಳನ್ನು ಹೂಡುತ್ತೇವೆ. ಹಾಗಾಗಿ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಒಂದು ಸೌಹಾರ್ದಯುತವಾದ ವಾತಾವರಣವನ್ನು ಕಾಪಾಡಿಕೊಂಡು ಬರಲಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಸಹಕರಿಸಬೇಕು. ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಮುಂದೆ ನಡ್ಕೊಂಡು ಹೋಗಲಿಕ್ಕೆ ಸಹಕರಿಸಬೇಕಂತ ಹೇಳಿಕೊಂಡು ಎಲ್ಲ ಬಾಂಧವರಲ್ಲಿ ವಿನಂತಿ. ಕಾಲೇಜಿನ ಪ್ರಾಂಶುಪಾಲರು, ಹಿರಿಯ ಉಪನ್ಯಾಸಕರು ಮತ್ತು ಎಸ್ಡಿಎಂಸಿ ಕಾರ್ಯಾಧ್ಯಕ್ಷರು ಕಾಲೇಜಿನಲ್ಲಿ ಇತ್ತೀಚೆಗೆ ನಡೆದ ಕೆಲವು ಅಹಿತಕರ ಘಟನೆಗಳ ಕುರಿತು ಕೈಗೊಂಡ ಕ್ರಮದ ಕುರಿತು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಕಾಲೇಜಿನ ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಪಿಜಿ ಜಗನ್ನಿವಾಸರಾವ್ ಅವರು ಮಾತನಾಡಿ, ಹೊರಗಿನ ಸಂಘಟನೆಯ ಪ್ರಚೋದನೆಯಿಂದ ತಿಳುವಳಿಕೆ ಇಲ್ಲದ ಅಪ್ರಾಪ್ತ ವಿದ್ಯಾರ್ಥಿಗಳು ತೊಂದರೆ ತಂದುಕೊಂಡಿದ್ದಾರೆ. ಕಾಲೇಜಿನ ವಿದ್ಯಾಸಂಸ್ಥೆಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳೇ ಆಗಿರುತ್ತಾರೆ. ಈ ಕುರಿತು ಶಾಸಕರು ಕೂಡ ಸಭೆ ನಡೆಸಿ ಮಾರ್ಗದರ್ಶನ ನೀಡಿದ್ದಾರೆ. ಯಾವುದೇ ಸಂಘಟನೆಗಳು ಕೂಡ ಕಾಲೇಜಿನ ಆವರಣಕ್ಕೆ ಬಂದು ವಿದ್ಯಾರ್ಥಿಗಳನ್ನ ಪ್ರಚೋದಿಸುವುದು ಮತ್ತು ಪತ್ರಿಕಾಗೋಷ್ಠಿ ನಡೆಸುವುದು ಸರಿಯಲ್ಲ ಎಂದು ಹೇಳಿದರು. ಅವರ ಕಲಿವಿಕೆ ಉಂಟಲ್ಲ, ಅದರ ಜೊತೆಗೆ ಅವರ ಮಾನ ಪ್ರಾಣ ರಕ್ಷಣೆ ಕೂಡ ನಾವುನಲ್ಲಿ ಪ್ರಾಂಶುಪಾಲರು ಮತ್ತು ಸಂಸ್ಥೆದಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಕಾಳಜಿ ವಹಿಸ್ತಾರೆ ಪ್ರಾಂಶುಪಾಲರು. ಈಗ ಇಂಥ ಅಹಿತಕರ ಘಟನೆ ಅವರು ಅಪ್ರಾಪ್ತರು, ಈಗ ಹೇಳಿ 18 ವರ್ಷ ಒಳಗಿನವರೇ ಅದು ಈಗ ಘಟನೆ ನಡೆದ ಫಸ್ಟ್ PUC ವಿದ್ಯಾರ್ಥಿ. ಅವರು ಏನೋ ಒಂದು ಅವರೊಳಗೆ ಆಗ್ತದೆ, ಜಗಳ ಆಗ್ತದೆ, ಮುಳ್ಳು ಆಗ್ತಿತ್ತು. ಈಗ ತಾವೇ ಹೇಳಿದಾಗೆ ಅದಕ್ಕೆ ಹೊರಗಿನ ಕೆಲವು ಅದು ಮಧ್ಯ ಸಂಘಟನೆ ಇರ್ಬೋದು ಅಥವಾ ಇತರ ಸಂಘಟನೆಗಳು ಅವರಿಗೆ ಅದನ್ನು ಪ್ರಚೋದನೆ ಕೊಟ್ಟ ಕೂಡಲೇ ಅವರು ಅದರಲ್ಲಿ ಮುಂದುವರಿತು. ನಿಜವಾಗಿ ವಿದ್ಯಾರ್ಥಿಗಳ ಮಟ್ಟದಲ್ಲಿ ಇರ್ತಿದ್ರೆ ಅದು ಮುಂದುವರಿತಿರ್ಲಿಲ್ಲ. ಈ ಪ್ರಚೋದನೆ ಅವರಿಗಿಂತ ಸಿಕ್ಕಿದ ಕಾರಣ ಮತ್ತೆ ಅದೇನಾಗ್ತದೆ, ಒಂದು ಪ್ರಶ್ನೆ ಬರ್ತದೆ. ಆ ರೀತಿಯಾಗಿ ಮುಂದುವರಿತು ಹೊರತು ಮತ್ತೆ ಅದು ದೊಡ್ಡದಾದ ವಿಷಯ ಅಲ್ಲ. ಅದನ್ನು ಯಾರು ಪರಿಹರಿಸಬೇಕು ಹೇಳಿದ್ರೆ ಪ್ರಾಂಶುಪಾಲರು ಮತ್ತು ಅಲ್ಲಿಯ ಅಭಿವೃದ್ಧಿ ಸಮಿತಿ ಪರಿಹರಿಸಬೇಕು. ಅದಕ್ಕೆ ಪೊಲೀಸ್ ಎಂಟ್ರಿ ಆಗದಾಗೆ ನೋಡಿಕೊಡುವುದು ನಮ್ಮ ಜವಾಬ್ದಾರಿ. ಆದ್ರೆ ಏನೋ ಮೊನ್ನೆ ಅದು ಮುಂದುವರಿಯಿತು, ಅದು ಆರಕ್ಷಕ ಠಾಣೆಗೆ ಹೋಯಿತು. ಅಪ್ರಾಪ್ತರು ಅವರಿಗೆ ಅದು ಗೊತ್ತಿರಲಿಲ್ಲ. ಹಾಗಾಗಿ ನಾವು ಕೂಡ ಯಾರ ಮೇಲೆ ಅದು ದೊಡ್ಡ ಕೇಸ್ ಆಗದಂತೆ ವಿನಂತಿ ಮಾಡಿದ್ವಿ ಇಲಾಖೆ. ಯಾಕೆ ಹೇಳಿದ್ರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ಮತ್ತೆ ಏನಾದ್ರು ಒಂದು ಕೇಸ್ಗಳಾದ್ರೆ ಮುಂದೆ ಅವರ ಭವಿಷ್ಯ ತೊಂದರೆ ಆಗ್ತದೆ. ಹಾಗಾಗಿ ಮತ್ತೆ ಕಾಲೇಜಿನಲ್ಲಿ ಯಾವುದೇ ಏನು ರೂಲ್ಸ್ಗಳು, ನಿಯಮಗಳು, ಯಾವುದೇ ಮತದವರಿಗೆ ಹೀಗೆ ಅದೆಲ್ಲ ಸಮಯ ಎಲ್ಲರಿಗೂ ಒಂದೇ ಸಮಯಕ್ಕೆ ಶುರು ಆಗಿ ಒಂದೇ ಸಮಯಕ್ಕೆ ಮುಗಿಯಿತು, ಒಂದೇ ರೀತಿಯ ಶಿಕ್ಷಣ. ಮತ್ತೆ ಅವರವರ ಕಲಿವಿಕೆ ಸರಿಯಾಗಿ ಸ್ಕಾಲರ್ಶಿಪ್ ಇತ್ಯಾದಿಗಳು ಸಿಕ್ಕಬಹುದು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಉಪನ್ಯಾಸಕರಾದ ಈಶ್ವರ್ ಭಟ್ ಬೇರಿಕೆ, ಸುಬ್ರಹ್ಮಣ್ಯ ಎನ್ ಉಪಸ್ಥಿತರಿದ್ದರು. ಅನೀಶ್ V4 ನ್ಯೂಸ್, ಪುತ್ತೂರು.